ಮಂಗಳೂರಿನ ಮಂಗಳ ಕಾಲೇಜ್ ಆಫ್ ಅಲೈಡ್ ಹೆಲ್ತ್ ಸೈನ್ಸ್ ಎನ್ಸಿಸಿ ಸಬ್ ಯೂನಿಟ್ನ ಮೊದಲ ಬ್ಯಾಚ್ನ ಉದ್ಘಾಟನಾ ಸಮಾರಂಭವು ನೀರುಮಾರ್ಗದ ವಿದ್ಯಾನಗರದಲ್ಲಿರುವ ಮಂಗಳ ಕಾಲೇಜು ಕ್ಯಾಂಪಸ್ನಲ್ಲಿ ನಡೆಯಿತು. ನಗರದ ನೀರ್ಮಾರ್ಗ ವಿದ್ಯಾನಗರದಲ್ಲಿರುವ ಮಂಗಳ ಕಾಲೇಜು ಕ್ಯಾಂಪಸ್ನಲ್ಲಿ ನಡೆದ ಕಾರ್ಯಕ್ರಮವನ್ನು 18 ಕರ್ನಾಟಕ ಬೆಟಾಲಿಯನ್ ಎನ್ಸಿಸಿ ಪಾಂಡೇಶ್ವರ ಮಂಗಳೂರು ಇದರ ಕಮಾಂಡಿಂಗ್ ಆಫೀಸರ್ ಕರ್ನಲ್ ನಿತಿನ್ ಬಿಡಿ ಅವರು ಸೇನಾ ಹೆಲಿಕಾಪ್ಟರ್ ದುರಂತದಲ್ಲಿ ಮಡಿದ ಸೇನಾ ಮುಖ್ಯಸ್ಥ ಬಿಪಿನ್ ರಾವತ್ ಸೇರಿದಂತೆ 13 ಮಂದಿ ಸೈನಿಕರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದ್ರು. ಎನ್ಸಿಸಿ ಸಬ್ ಯೂನಿಟ್ನ ಮೊದಲ ಬ್ಯಾಚ್ನ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿ ಮಾತನಾಡಿ, ಮಂಗಳ ಕಾಲೇಜ್ ಆಫ್ ಅಲೈಡ್ ಹೆಲ್ತ್ ಸೈನ್ಸ್ ಎನ್ಸಿಸಿ ಸಬ್ ಯೂನಿಟ್ನ ಉದ್ಘಾಟನೆ ಮಾಡುತ್ತಿರುವುದು ಹೆಮ್ಮೆಯ ವಿಚಾರ. ಭಾರತದ ಎನ್ಸಿಸಿ ಯೂನಿಟ್ ವಿಶ್ವದ ಅತಿ ದೊಡ್ಡ ಯೂತ್ ವಾಲಂಟರಿ ಆರ್ಗನೈಸೇಷನ್. ದೇಶದಲ್ಲಿ 14 ಲಕ್ಷ ಎನ್ಸಿಸಿ ಕೆಡೆಟ್ಗಳು ಇದ್ದಾರೆ. ದೇಶದಲ್ಲಿ ಇನ್ನಷ್ಟು ಯುವಕರು ಎನ್ಸಿಸಿಗೆ ಸೇರ್ಪಡೆಯಾಗಬೇಕು ಎಂದು ಹೇಳಿದರು. It's indeed a very nice moment and a very proud moment that this institution has chosen to affiliate itself with the National Cadet Corps. As was brought out earlier, National Cadet Corps of India happens to be the largest youth voluntary uniformed organization in the world. As of last year, the strength of NCC was 14 lakhs. That is roughly the strength of the Indian Army. And from this year onwards, the strength has increased by another lakh. And it is indeed a happy moment that this institution has also joined in to affiliate itself with the NCC. This year, we have enrolled 17 of your students, and this number will increase as the batches go up in graduation. ಗೃಹರಕ್ಷಕ ದಳದ ಡಿಸ್ಟ್ರಿಕ್ಟ್ ಕಮಾಂಡೆಂಟ್ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಅವರು ಮಾತನಾಡಿ, ಸೈನಿಕರು ನಮ್ಮ ದೇಶವನ್ನ ಗಡಿಯಲ್ಲಿ ರಕ್ಷಣೆ ಮಾಡುತ್ತಾರೆ. ಆದರೆ ದೇಶದ ಒಳಗೆ ದೇಶವನ್ನ ಪೊಲೀಸರು, ಹೋಮ್ ಗಾರ್ಡ್ಸ್, ಎನ್ಸಿಸಿ ಕೆಡೆಟ್ಗಳು ಕಾಪಾಡುತ್ತಾರೆ ಎಂದು ಹೇಳಿದರು. The guarding the nation is not the duty of the soldiers alone. Soldiers, they guard the nation in the borders. But if our country is safe within the India, it is because of the soldiers like you. I don't call you as a NCC cadets. I call you as soldiers. Whether it is a police personnel, whether it is a home guards, whether it is a NCC cadets, you are the true soldiers of the country, protecting the manpower, protecting the property. That is why it is real honor to be part of this great function. ಮಂಗಳ ಗ್ರೂಪ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ನ ಚೇರ್ಮನ್ ಡಾಕ್ಟರ್ ಗಣಪತಿ ಪಿ ಅವರು ಮಾತನಾಡಿ, ನಮ್ಮ ಕಾಲೇಜಿನಲ್ಲಿ ಎನ್ಸಿಸಿಯನ್ನ ಆರಂಭಿಸಬೇಕು ಎನ್ನುವುದು ನಮ್ಮ ಕನಸಾಗಿತ್ತು. ಅದು ಇವತ್ತು ನನಸಾಗಿದೆ. ಈ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ದೇಶ ಸೇವೆಯಲ್ಲಿ ತೊಡಗುವಂತಾಗಬೇಕು. ಎನ್ಸಿಸಿ ವಿದ್ಯಾರ್ಥಿಗಳಿಗೆ ಬೇಕಾಗುವ ಎಲ್ಲಾ ಸಹಕಾರವನ್ನ ಕಾಲೇಜಿನಿಂದ ನೀಡುತ್ತೇವೆ ಎಂದು ಹೇಳಿದರು. We've been dreaming of this project to start an NCC sub-unit in our college from long time. From probably 3 years plus, I've been telling constantly to our Dean Pratijna, I've been discussing with nursing principal and principal Dr. Bharat that we must somehow get this going. We must start this NCC sub-unit in our college. I'm very proud also because we are the first college from Allied Health Sciences in Karnataka State to start NCC sub-unit. I'm sure this move, this first step will motivate and initiate many other colleges in Karnataka State to take up this project and start NCC sub-units in their colleges too. ಈ ಸಂದರ್ಭ ಮಂಗಳ ಕಾಲೇಜ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ನ ಪ್ರಾಂಶುಪಾಲರು ಹಾಗೂ ಡೀನ್ ಪ್ರತಿಜ್ಞಾ ಸುವಾಸಿನಿ, ನ್ಯೂ ಮಂಗಳ ಕಾಲೇಜ್ ಆಫ್ ನರ್ಸಿಂಗ್ ಮತ್ತು ಮಂಗಳ ಸ್ಕೂಲ್ ಆಫ್ ನರ್ಸಿಂಗ್ನ ಪ್ರಾಂಶುಪಾಲರಾದ ಮೇರಿ ಪಿಂಟು, ಮಂಗಳ ಕಾಲೇಜ್ ಆಫ್ ಫಿಸಿಯೋಥೆರಪಿಯ ಪ್ರಾಂಶುಪಾಲರಾದ ಡಾಕ್ಟರ್ ಭರತ್ ಕೆಎಚ್, ಎನ್ಸಿಸಿ ಸಂಯೋಜಕರಾದ ಟೋನಿ ಪಿಂಟು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಪವನ್ ಕಾಚ್ಮಡ್ಕ, ವಿ4 ನ್ಯೂಸ್, ಮಂಗಳೂರು.